ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸಾಮಾಜಿಕ ಮುಂದಾಳು ವೆನ್ಸ್ ಅಬ್ದುಲ್ ಅಜೀಜ್ ಹಾಗೂ ನೌಷದ್ ಕೊಲೆ ಯತ್ನ ನಡೆದು 1 ತಿಂಗಳಾಗ್ತಾ ಬಂದರೂ ನೈಜ ಆರೋಪಿಗಳ ಬಂಧನ ವಿಳಂಬದ ವಿರುದ್ಧ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಕೈಕಂಬ ಇದರ ವತಿಯಿಂದ ಮಂಗಳೂರು ನಗರದ ಕ್ಲಾಕ್ ಟವರ್ ಬಳಿ ಬೃಹತ್ ಪ್ರತಿಭಟನೆ ನಡೆಯಿತು. ಇನ್ನೂ ಕೂಡ ಆರೋಪಿಗಳ ಬಂಧಿಸಲು ತಡ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ನೂರಾರು ಸಂಖ್ಯೆಯಲ್ಲಿದ್ದ ಪ್ರತಿಭಟನಾಕಾರರು ಪೊಲೀಸರ ವಿಳಂಬ ನೀತಿ ವಿರುದ್ಧ ಘೋಷಣೆ ಕೂಗಿದರು. ಬಹಳಷ್ಟು ಸುಲಭವಾಗಿತ್ತಾದರೂ ಕೂಡ ಯಾಕೆ ಇದು ಹೊರಗೆ ಬರ್ತಾ ಇಲ್ಲ ಎನ್ನುವುದು ಕೂಡ ಇವತ್ತಿಗೂ ಕೂಡ ಸಂಶಯವಾಗಿ ಮೂಡುತ್ತಾ ಬರ್ತಾ ಇದೆ. ನನಗೆ ಡೌಟಿಯೇ ನಮ್ಮ ಜಿಲ್ಲೆಯ ಪೊಲೀಸರು ದಕ್ಷವಾಗಿ ಕಾರ್ಯನಿರ್ವಹಿಸುವಂತಹ ನಮ್ಮನ್ನು ಉದ್ದೇಶಿಸಿ SYS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಖಲೀಲ್ ಮುಸ್ಲಿಯಾರ್ ಅವರು ನಮ್ಮನ್ನು ಮಾತನಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರ ಹತ್ಯೆ ಕೊನೆಯಾಗಲಿ, ಪೊಲೀಸರೇ ನಮ್ಮಲ್ಲಿ ನಮಗೆ ಒಬ್ಬ ಮುಂಚೂಣಿ ನಾಯಕರಾಗಿದ್ದಂತಹ ವೆನ್ಸ್ ಅಬ್ದುಲ್ ಅವರು ನವೆಂಬರ್ 15 ರಾತ್ರಿ SYS ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಕಂದಾವರ ಜುಮಾ ಮಸೀದಿ ನಮಾಜ್ ಮುಗಿಸಿಕೊಂಡು ರಾತ್ರಿ ಹೊತ್ತು ಅಲ್ಲಿಂದ ನಿರ್ಗಮಿಸುವಾಗ ಏಕಾಏಕಿ 2 ಜನ ತಲವಾರನ್ನು ದಾಳಿ ಮಾಡಿ ಅವರನ್ನು ಕೊಲೆಯತ್ನಕ್ಕೆ ಪ್ರಯತ್ನಿಸಿದ್ದು, ಅದರ ವಿಡಿಯೋ ಫೋಟೋಸ್ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸಿದೆ. ಆ ಕೂಡಲೇ ಅವರನ್ನು ಚಿಂತಾಜನಕ ಪರಿಸ್ಥಿತಿಯಲ್ಲಿ ಅವರನ್ನು ನಾವು ಯೂನಿಟಿ ಹಾಸ್ಪಿಟಲ್ಗೆ ದಾಖಲು ಮಾಡುತ್ತೇವೆ. ತದನಂತರ FIR ದಾಖಲಾಗ್ತದೆ. 1 ವಾರ ಆದರೂ ಕೂಡ ಆರೋಪಗಳನ್ನು ವಿರೋಧಿಸಿದಾಗ ನಾವೊಂದು ಪ್ರೆಸ್ ಮೀಟ್ ಮಾಡಿ ಇನ್ನೊಂದು 2-3 ದಿವಸದಲ್ಲಿ ಆರೋಪಗಳನ್ನು ವಿರೋಧಿಸಿದರೆ ನಾವು ಪ್ರತಿಭಟನಾ ಮುಂದಾಗದಲ್ಲಿ ಒಂದು ದೊಡ್ಡ ಪ್ರತಿಭಟನೆಗೆ ಪ್ರೆಸ್ ಮೀಟ್ ಕರೆಯುವ ಮೂಲಕ ಒಂದು ಸೂಚನೆಯನ್ನು ನೀಡುತ್ತೇವೆ. ಆ ಸೂಚನೆಯ ಮೇರೆಗೆ ನಮ್ಮನ್ನು ಆ ಠಾಣಾ ವ್ಯಾಪ್ತಿಯ ACP ಅವರು ಪನಂಪುರ ಸ್ಟೇಷನ್ಗೆ ನಮ್ಮ ಹಿರಿಯ ನಾಯಕರಿಗೆಲ್ಲ ಕಾಲ್ ಮಾಡಿ ನಾವಿಲ್ಲಿ ಕೂತು ಚರ್ಚಿಸುವ ನೀವನ್ನು ಬಂದಿಗೆ ಅಂತ ಹೇಳಿದ ಮೇರೆಗೆ ನಾವೆಲ್ಲರೂ ಅಲ್ಲಿ